ನಮಸ್ತೆ. ನಾನಿವತ್ತು ಸಂಡೇ ವಿಡಿಯೋ ಮಾಡ್ತಾಯಿದ್ದೀನಿ. ದೀಪಾವಳಿ ಹಬ್ಬ ಬಂದ ಕಾರಣ ನಾಯಿಗಳಿಗೆ 1 ವೀಕ್ ಊಟ ಹಾಕಲಿಲ್ಲ. ಹಾಗಾಗಿ ಸಂಡೇ ಅಡುಗೆ ಮಾಡಿಬಿಟ್ಟು ಊಟ ತಗೊಂಡೋಗಿ ಹಾಕೋಣ, ಅದೇ ಜಾಗದಲ್ಲಿ ಅವರಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಊಟ ಮಾಡಿ ತಗೊಂಡು ಹೋಗಿದ್ದೀನಿ. 6:30 7 ಗಂಟೆ ಆಗಿರುತ್ತೆ. ನೋಡಿ ನಾಯಿಗಳೆಲ್ಲ ಎಷ್ಟು ವೀಕ್ ಆಗಿಬಿಟ್ಟಿದೆ ಅಂತೇಳಿ. ಯಾರೂ ವಿಡಿಯೋ ಸ್ಕಿಪ್ ಮಾಡ್ದಿರ ವಿಡಿಯೋ ನೋಡಿ, 4 ನಿಮಿಷ ಇರೋದಷ್ಟೇ. ನೋಡಿ ಈ ನಾಯಿನ ಸರಿಯಾಗಿ ನೋಡಿ ಎಷ್ಟು ನಡುಗ್ತಾ ಇದ್ದಾನೆ ಗಡಗಡ ಅಂತ. ಅವ್ನ ಬಾಡಿ ಕೈ ಕಾಲೆಲ್ಲ ಫುಲ್ ಶೇಕ್ ಆಗ್ತಾ ಇದೆ. ಇವನು ನಾನು ನೋಡಿಯೇ ಇಲ್ಲ ಇದಕ್ಕೆ ಮುಂಚೆ, ಎಲ್ಲಿಂದನೋ ಬಂದಿದ್ದಾನೆ. ನಮ್ಮನ್ನ ನೋಡಿ ಅಲ್ಲೇ ನಿಂತ್ಕೊಂಡ, ಸರಿ ಊಟ ಹಾಕೋಣ ಅಂತ ಹೇಳಿಬಿಟ್ಟು ಊಟ ಹಾಕಿದರೆ ಊಟ ತಿಂತಾಯಿಲ್ಲ. ಅವನು ನಮ್ಮ ಜೊತೆಲೇ ಬರ್ತಾ ಇದ್ದಾನೆ. ಸರಿ ಅವನಿಗೆ ಸ್ವಲ್ಪ ತಲೆ ಸವರಿ ಭಯ ಪಡಬೇಡ, ಏನು ಆಗಲ್ಲ, ಯಾರು ಹೊಡಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೂ ಅವನೇನು ಊಟಕ್ಕೆ ಹತ್ರ ಹೋಗ್ತಾ ಇಲ್ಲ, ನಮ್ಮ ಜೊತೆನೇ ಬಂದು ನಿಂತ್ಕೊಳ್ತಿದ್ದಾನೆ. ನನ್ನ ಕಾಲು ಹೇಟಾಗಿದೆ, ಅವನಿಗೆ ಫ್ರಂಟ್ ಸೈಡ್ ಕಾಲು ತುಂಬ ಹೇಟಾಗಿಬಿಟ್ಟಿದೆ. ಸರಿ ನಾನು ಅವ್ನ ಕಾಲು ಇಟ್ಕೊಂಡು ನೇಮ್ತೀನಿ, ಅಂದರೆ ಸ್ವಲ್ಪ ಮಸಾಜ್ ಥರ ಮಾಡ್ತೀನಿ. ಕಾಲು ನೋವ್ತಿದೆಯಾ, ಸರಿ ಹೋಗುತ್ತೆ ಅಂತ ಹೇಳಿ. ಆದರೆ ಅವನು ಅಲ್ಲಿ ಊಟ ತಿಂತಾಯಿಲ್ಲ, ನಮ್ಮ ಜೊತೆ ಬರ್ತಿದ್ದಾನೆ. 1 ಸೆಕೆಂಡ್ ನನಗೇನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ಅವನ್ನ ಅಲ್ಲಿಂದ ನಮ್ಮನೆ ಹತ್ರ ಕರ್ಕೊಂಬರೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಆ ರೋಡಲ್ಲಿ ತುಂಬ ನಾಯಿಗಳಿದೆ. ಅದು ಅಲ್ದಿರ ಅವನು ಎಲ್ಲ ನಾಯಿಗಳನ್ನ ಫೇಸ್ ಮಾಡಿ ನಮ್ಮನೆ ಹತ್ರ ಬರೋ ಕೆಪಾಸಿಟಿ ಅವನಿಗೆ ಇರಲಿಲ್ಲ. ಹಾಗಾಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಒಂದು 5 ನಿಮಿಷ ಅವನ ಜೊತೆಲೇ ಕೂತ್ಕೊಂಡು, ಫುಟ್ಪಾತಲ್ಲೇ ನಾನು ಕೂತ್ಕೊಂಡಿದ್ದೀನಿ ನೋಡಿ. ಕೂತ್ಕೊಂಡು ಅವನಿಗೆ ತಲೆ ಸವರ್ತಾ ಇದ್ದೀನಿ, ಮೈ ಸವರ್ತಾ ಇದ್ದೀನಿ. ಭಯ ಪಡಬೇಡ, ಏನಾಗಲ್ಲ, ನೀನು ಆರಾಮಾಗಿ ಕೂತ್ಕೋ ಅಂತ ಹೇಳಿಬಿಟ್ಟು ನನ್ನ ಪಕ್ಕ ಕೂರಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಕೂರ್ತಾ ಇಲ್ಲ ಅವನು, ಸುಮ್ಮನೆ ನಿಂತ್ಕೊಳ್ತಾ ಇದ್ದಾನೆ ನನ್ನ ಪಕ್ಕ. ಆಮೇಲೆ ಎಷ್ಟೊತ್ತಾದಮೇಲೆ ನನ್ನ ಪಕ್ಕ ಕೂತ್ಕೊಂಡ. ಅಯ್ಯೋ ದೇವರೇ ನೀನೇ ಕಾಪಾಡಪ್ಪ, ಇವನಿಗೆ ಏನಾದರೂ ಮೈಂಡ್ ಗಟ್ಟಿ ಮಾಡಿ, ಮನಸ್ಸು ಗಟ್ಟಿ ಮಾಡಿ ಅವನಿಗೆ ಅಲ್ಲೇ ಕೂರೋದಕ್ಕೆ ಹೇಳು. ನಾನು ಇಲ್ಲಿ ಫುಟ್ಪಾತಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಹೋಗಬೇಕು, ಇನ್ನು ಬೇರೆ ನಾಯಿಗಳಿಗೆ ಊಟ ಹಾಕಬೇಕು ಅಂತ ಹೇಳಿಬಿಟ್ಟು ದೇವರಲ್ಲಿ ಒಂದು ಮನವಿ ಮಾಡ್ತೀನಿ. ನೋಡಿ ಅವ್ನು ಕೂತ್ಕೊಂಡಿದ್ದಾನೆ ಎಷ್ಟೊತ್ತಾದಮೇಲೆ. ಅದೇ ಥರ ನಾನು ಒಂದು ಅರ್ಧ ಗಂಟೆ ಅವನ ಜೊತೇಲಿ ಕೂತ್ಕೊಂಡಿರ್ತೀನಿ. ಅರ್ಧ ಗಂಟೆ ಆದಮೇಲೆ ನಾನು ಹೋಗೋಣ ದೇವರೇ ನೀನೇ ರಕ್ಷಣೆ ಮಾಡು ಅಂತ ಹೇಳಿಬಿಟ್ಟು ಅವನ್ನ ಅಂತ ಕೇಳಿಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತೀನಿ. ಮತ್ತೆ ಬರೋದಕ್ಕೆ ಹಿಂದೆ ಮುಂದೆ ಓಡಿ ಬರ್ತಿರ್ತಾನೆ. ನಾನು ಮತ್ತೆ ವಾಪಸ್ ಬಂದು ಇಲ್ಲೇ ಇರು ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ, ನನ್ನ ಮಗಳಿಗೆ ನೀನು ಹೋಗ್ತಾ ಇರು, ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ನೋಡಿ ಕೂರಿಸ್ಕೊಂಡಿದ್ದೀನಿ. ಎಷ್ಟೊತ್ತು ಕೂರಿಸ್ಕೊಂಡು ಅವನ ಕೈ ಮೈ ಎಲ್ಲ ಸ್ವಲ್ಪ ಹೀಗೆ ಹದುಮ್ತಾ ಇದ್ದೀನಿ. ಕೈ ನೋವು ಆಗಿದೆ ಅವನಿಗೆ ಪಾಪ. ನೋಡಿ ನಾವು ಏನಾದರೂ ನೋವಾದರೆ ಆಸ್ಪತ್ರೆಗೆ ಹೋಗ್ತೀವಿ, ಮನೆಗೆ ಬರ್ತೀವಿ, ಅಪ್ಪ ಅಮ್ಮಗೆ ಹೇಳ್ತೀವಿ, ಏನಾದರೂ ಮಾಡ್ಕೊಳ್ತೀವಿ. ಆದರೆ ಅವ್ರಿಗೆ ಜಾಗನೂ ಇಲ್ಲ. ಕೈಕಾಲು ಏಟಾದರೆ ಏನು ತೋರಿಸ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ಪಟಾಕಿ ಸ್ವಲ್ಪ ನೋಡ್ಕೊಂಡು ಹೊಡೀರಿ, ಹಿಂದೆ ಮುಂದೆ ನಾಯಿಗಿರ್ತವೆ ನೋಡ್ಕೊಂಡು ಹೊಡೀರಿ ಅಂತ ನಂದೊಂದು ರಿಕ್ವೆಸ್ಟ್. ಸರಿ ಹೇಗೋ ಅವನ್ನ ಅಲ್ಲಿ ಕೂರಿಸ್ಬಿಟ್ಟು ನಾನು ಬೇರೆ ಜಾಗಕ್ಕೆ ಬಂದುಬಿಟ್ಟೆ. ಆದರೆ ಮನೆಗೆ ಬಂದಮೇಲೆ ತುಂಬ ಬೇಜಾರು ಆಗ್ತಾಯಿತ್ತು. ಅಲ್ಲಿ ಭಾನುವಾರ ಕೂಡ ತುಂಬ ಪಟಾಕಿಗಳು ಹೊಡಿತಾಯಿದ್ರು. ನಾವೇನು ಯಾರಿಗೆ ಹೇಳೋಂಗಿಲ್ಲ ಪಟಾಕಿ ಹೊಡಿಬೇಡಿ ಅಂತ, ಯಾಕಂದರೆ ಯಾರು ಕೇಳೋಕ್ಕೆ ಹೋಗಲ್ಲ. ಅದೆಲ್ಲ ಅವ್ರ ಮೈಂಡಲ್ಲೇ ಬರಬೇಕು. ಪಾಪ ಇಲ್ಲೊಂದು ಜೀವ ಇದೆ, ನಾವು ಅವ್ರಿಗೆ ಇದು ಮಾಡಬಾರ್ದು, ಏನಾದರೂ ಪ್ರಾಬ್ಲಮ್ ಮಾಡಬಾರ್ದು, ತೊಂದರೆ ಕೊಡಬಾರ್ದು ಅಂತ ಅವ್ರವ್ರ ಮೈಂಡ್ ಬಂದು ಅವ್ರು ಮಾಡಿದರೆ ಸರಿ ಇರುತ್ತೆ. ಯಾರಾದರೂ ಹೇಳೋಕ್ಕೆ ಹೋದರೆ ಅದೆಲ್ಲ ಅವ್ರಿಗೆ ಸರಿಗೆ ಬರಲ್ಲ. ಹಾಗಾಗಿ ನಾನು ದೇವರಲ್ಲಿ ಮನವಿ ಮಾಡಿಕೊಂಡು ಅವ್ರನ್ನ ಅಲ್ಲೇ ಬಿಟ್ಟು ಮನೆಗೆ ಬಂದುಬಿಡ್ತೀನಿ. ಈ ಮನೆಗೆ ಬಂದ ಮೇಲೆ ಇಡೀ ರಾತ್ರಿ ಎಷ್ಟು ಗಿಲ್ಟ್ ಫೀಲ್ ಕಾಡುತ್ತಂದರೆ ಅಷ್ಟು ಗಿಲ್ಟ್ ಫೀಲು, ಅದು ಹೇಳೋಕ್ಕಾಗಲ್ಲ. ಅಷ್ಟೊಂದು ಬೇಜಾರಾಗೋಗ್ಬಿಡುತ್ತೆ. ಅದು ನಾಯಿ ನಂಬ್ಕೊಂಡು ಯಾರು ಬಂದ್ರಪ್ಪ ಅಂತ ಕೂತ್ಕೊಂಡು ಹಿಂದೆ ಮುಂದೆನೇ ಸುತ್ತುತ್ತಿದ್ದಾನೆ. ನೀವು ಅದನ್ನು ನೋಡಿದರೆ ಏನು ಅಂತಿದ್ರು ಅಂತ ನಿಮಗೆ ಗೊತ್ತಾಗ್ತಾಯಿತ್ತು. ಕಾಲು ಹೇಟಾಗಿದ್ರು ಕೂಡ ಅಷ್ಟು ರಭಸವಾಗಿ ನಮ್ಮ ಜೊತೆ ಬರ್ತಿದ್ದಾನೆ.